ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರ ಶ್ರೀಧಾಮ ಮಾಣಿಲದಲ್ಲಿ ಶರನ್ನವರಾತ್ರಿಯು ಸಂಭ್ರಮದಿಂದ ನಡೆಯುತ್ತಿದ್ದು, ಪ್ರತಿನಿತ್ಯ ಚಂಡಿಕಾ ಹವನ, ದುರ್ಗಾ ಪೂಜೆ, ಲಲಿತ ಯಾಗ, ಸರಸ್ವತಿ ಯಾಗ, ಧನ್ವಂತರಿ ಯಾಗ ಹೀಗೆ ಅನೇಕ ಯಜ್ಞ ಯಾಗಾದಿಗಳು ನಡೆಯುತ್ತಿದ್ದು, ಇಂದು ನೂರಾರು ಭಕ್ತರು ಕ್ಷೇತ್ರಕ್ಕೆ ಭೇಟಿ ನೀಡಿ ಶ್ರೀದೇವಿಯ ಕೃಪೆಗೆ ಪಾತ್ರರಾದರು. ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರ ಶ್ರೀಧಾಮ ಮಾಣಿಲದಲ್ಲಿ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರ ನೇತೃತ್ವದಲ್ಲಿ ಕ್ಷೇತ್ರದ ದೈವ ದೇವರಿಗೆ ನಿತ್ಯ ಪೂಜೆಯನ್ನ ಸಲ್ಲಿಸಿ ಚಂಡಿಕಾಯಾಗ, ಅಕ್ಷರಾಭ್ಯಾಸ, ಸಾಮೂಹಿಕ ಕುಂಕುಮಾರ್ಚನೆ ಹಾಗೂ ದೇವಿಗೆ ಮಹಾಪೂಜೆಯನ್ನ ಸಲ್ಲಿಸಲಾಯಿತು. ಇನ್ನು ಈ ಸಂದರ್ಭ ನೂರಾರು ಭಕ್ತರು ಪಾಲ್ಗೊಂಡು ಶ್ರೀದೇವಿಯ ಹಾಗೂ ಸ್ವಾಮೀಜಿಯ ಆಶೀರ್ವಾದವನ್ನ ಪಡೆದು ಪುನೀತರಾದರು. ವಿಶೇಷವಾಗಿ ಕ್ಷೇತ್ರದಲ್ಲಿ ಈ ಆರಾಧನೆ ಅವಿರತವಾಗಿ ನಡೀತಾ ಬರ್ತಾ ಇದೆ. 25ನೇ ವರ್ಷದ ಮಧುಕರಿ ಸಲ ಭಿಕ್ಷೆ ಸ್ವೀಕರಿಸುವಂಥದ್ದು. ಈ ಮಧುಕರಿ ಭಿಕ್ಷೆಯಲ್ಲಿ ಬಂದಂಥ ಎಲ್ಲ ಸಂಪತ್ತು ಅದು ಮಕ್ಕಳ ಬಡ ವಿದ್ಯಾರ್ಥಿಗಳಿಗೆ ಮತ್ತು ಶಾಲೆಗಳಿಗೆ ಟೀಚರ್ಸ್ ಇಲ್ಲಿ ನಮ್ಮ ಗ್ರಾಮದಲ್ಲಿ 4 ಶಾಲೆ ಇದೆ, ಅಲ್ಲಿಗೆ ಟೀಚರ್ ಕೊಡುವಂಥದ್ದು ಮತ್ತು ಪ್ರತಿಭಾ ಪುರಸ್ಕಾರಕ್ಕೆ ಮತ್ತು ವರ್ಷವೂ ಅವರ ವಾರ್ಷಿಕೋತ್ಸವಕ್ಕೆ ತಿಂಡಿ ವಿತರಣೆ ಮಾಡುವಂಥದ್ದು ಇಂಥ ಎಲ್ಲ ಮತ್ತು ಹುಷಾರಿಲ್ಲದವರಿಗೆ ರೋಗಿಗಳಿಗೆ ಶುಶ್ರೂಷೆ ಮಾಡಲಿಕ್ಕೆ ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡುವಂಥ ಪ್ರಯತ್ನಗಳನ್ನು ಈ ಮಧುಕರಿಯಲ್ಲಿ ಸಂಗ್ರಹದಿಂದ ನಾವು ಮಾಡ್ತಾ ಇದ್ದೇವೆ. ಅದು ನಿರಂತರವಾಗಿ 25 ವರ್ಷದಿಂದ ನಡೀತಾ ಇದೆ. ಈ ನಿಟ್ಟಿನಲ್ಲಿ ಕ್ಷೇತ್ರದಲ್ಲಿ ಆಗತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಧಾರ್ಮಿಕ ಮೌಲ್ಯಗಳ ಜೊತೆಯಲ್ಲಿ ಆಚಾರ ವಿಚಾರ ಯಾಗ ಸಂಪನ್ನದೊಂದಿಗೆ ಎಲ್ಲರಲ್ಲಿಯೂ ಐಕ್ಯಮತ್ಯ ಬೆಳಿಬೇಕು, ಮಾನವರಾಗಿರಬೇಕು. ಇವತ್ತೆಲ್ಲ ಸಂಘಟನೆಗಳು ನಮ್ಮ ದೇಶದಲ್ಲಿದೆ, ಆದರೆ ಸಂಘಟನೆಗಳಿಗೆ ಸಂಘರ್ಷ ಇದೆ. ಇವತ್ತು ಆ ರೀತಿ ಆಗದೆ ಇಡೀ ಸಮಾಜದಲ್ಲಿ ಐಕ್ಯಮತ್ಯ ಮತ್ತು ಸಾಮರಸ್ಯದೊಂದಿಗೆ ಬದುಕನ್ನು ಮತ್ತು ಮಾನವೀಯ ಮೌಲ್ಯವನ್ನು ಬೆಳೆಯಲಿಕ್ಕೆ ಆ ಮಹಾಲಕ್ಷ್ಮಿಯ ದುರ್ಗಾ ಪರಮೇಶ್ವರಿ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡಿ ಪವನ್ ಕಾಜ್ಮಡ್ಕ, ವಿ4 ನ್ಯೂಸ್, ಮಂಗಳೂರು.